ಪೂಜೆ, ಮದುವೆ, ಶುಭ ಸಮಾರಂಭಗಳಿಗಾಗಿ ವೇರ್ ಮಾಡೋದಕ್ಕಾಗಿ ಟ್ರೆಡಿಷನಲ್ ಆಗಿರುವಂತಹ ಕಲೆಕ್ಷನ್, ಗ್ರ್ಯಾಂಡ್ ಪಾರ್ಟಿಗೆ ವೇರ್ ಮಾಡೋದಕ್ಕಾಗಿ ಟ್ರೆಂಡಿ ಕಲೆಕ್ಷನ್, ಡೈಲಿ ವೇರ್ ಮಾಡೋದಕ್ಕಾಗಿ ನಿಮ್ಮ ಮನಸ್ಸಿಗೆ ಒಪ್ಪೋ ರೀತಿಯಾದಂತಹ ಸೆಲೆಕ್ಷನ್, ನಿಮ್ಮೆಲ್ಲರಿಗಾಗಿ ಹೊಸ ಬಟ್ಟೆಯನ್ನ ಪರ್ಚೇಸ್ ಮಾಡೋದಕ್ಕೆ ಪುತ್ತೂರಿನಲ್ಲಿ ದಿ ಬೆಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ಪುತ್ತೂರಿನ ಸ್ನೇಹ ಸಿಲ್ಕ್ಸ್. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜೆ, ಮದುವೆ, ಶುಭ ಸಮಾರಂಭಗಳಿಗಾಗಿ ವೇರ್ ಮಾಡೋದಕ್ಕಾಗಿ ಟ್ರೆಡಿಷನಲ್ ಆಗಿರುವಂತಹ ಕಲೆಕ್ಷನ್, ಗ್ರ್ಯಾಂಡ್ ಪಾರ್ಟಿಗೆ ವೇರ್ ಮಾಡೋದಕ್ಕಾಗಿ ಟ್ರೆಂಡಿ ಕಲೆಕ್ಷನ್, ಇದರ ಜೊತೆಗೇನೆ ಡೈಲಿ ವೇರ್ ಮಾಡೋದಕ್ಕಾಗಿ ನಿಮ್ಮ ಮನಸ್ಸಿಗೆ ಒಪ್ಪೋ ರೀತಿಯಾದಂತಹ ಸೆಲೆಕ್ಷನ್, ನಿಮಗಾಗಿ, ನಿಮ್ಮೂರಿಗಾಗಿ, ನಿಮ್ಮೆಲ್ಲರಿಗಾಗಿ ಹೊಸ ಬಟ್ಟೆಯನ್ನ ಪರ್ಚೇಸ್ ಮಾಡೋದಕ್ಕೆ ಪುತ್ತೂರಿನಲ್ಲಿ ದಿ ಬೆಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ಪುತ್ತೂರಿನ ಸ್ನೇಹ ಸಿಲ್ಕ್ಸ್. ಸುಮಾರು 6 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವಂತಹ ಸ್ನೇಹ ಸಿಲ್ಕ್ಸ್ 7ನೇ ವರ್ಷದತ್ತ ಸಾಗ್ತಾ ಇದೆ. ಈ ಹೊತ್ತಿನಲ್ಲಿ ಹಬ್ಬದ ಸಂಭ್ರಮದಲ್ಲಿ ವಿಶೇಷ ಆಫರ್ಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ಒಳಗೆ ಹೋಗೋಣ, ಬಟ್ಟೆ ಕಲೆಕ್ಷನ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸ್ನೇಹ ಸಿಲ್ಕ್ಸ್ ನ ಒಳಗೆ ಬರ್ತಾ ಇದ್ದಾಗೇನೆ ನಿಮಗೆ ಇಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತದ್ದು ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ ಮುದ್ದಾಗಿರುವಂತಹ ಬಟ್ಟೆಗಳ ಕಲೆಕ್ಷನ್ಗಳು. ಇಲ್ಲಿರುವಂತಹ ಒಂದೊಂದೇ ಬಟ್ಟೆಗಳನ್ನ ನೋಡೋದು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ತುಂಬಾನೇ ಸೂಪರ್ ಆಗಿರುವಂತದ್ದು, ಸೂಪರ್ ಆಗಿರುವಂತಹ ಲುಕ್ ಅನ್ನ ಕೊಡುತ್ತೆ. ಮನೆಯಲ್ಲಿರುವಂತಹ ಪುಟಾಣಿ ಮಕ್ಕಳಿಗೆ ಮುದ್ದಾಗಿರುವಂತಹ ಇಂತಹ ಬಟ್ಟೆಗಳನ್ನ ನಾವು ವೇರ್ ಮಾಡ್ತೀವಿ ಅಂತ ಹೇಳಿದಾಗ ಸೂಪರ್ ಆಗಿರುವಂತಹ ಲುಕ್ ಅನ್ನಂತೂ ಕೊಟ್ಟೆ ಕೊಡುತ್ತೆ. ಇನ್ನು ಡೈಲಿ ವೇರ್ಗೆ ಬೇಕಾಗಿರುವಂತಹ ಬಟ್ಟೆಗಳು, ಅದರ ಜೊತೆಗೇನೆ ಯಾವ್ದಾದ್ರು ಶುಭ ಸಮಾರಂಭಗಳಿದೆ ಅಥವಾ ಯಾವ್ದೋ ಗ್ರ್ಯಾಂಡ್ ಆಗಿರುವಂತಹ ಫಂಕ್ಷನ್ ಗಳಿಗೆ ಹೋಗ್ತೀವಿ ಅಂತ ಹೇಳಿದಾಗ ಅವುಗಳಿಗೆ ವೇರ್ ಮಾಡೋದಕ್ಕೆ ಬೇಕಾಗಿರುವಂತಹ ಗ್ರ್ಯಾಂಡ್ ಲುಕ್ ಕೊಡುವಂತಹ ಬಟ್ಟೆಗಳು, ಹೀಗೆ ಎಲ್ಲಾ ರೀತಿಯಂತ ಕಲೆಕ್ಷನ್ಗಳು ಕೂಡ ನಿಮಗೆ ಇಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ಸಿಗ್ತಾ ಇರುವಂತದ್ದು. ಪುಟಾಣಿ ಮಕ್ಕಳಿಗೆ ಮುದ್ದಾಗಿರುವಂತಹ ಬಟ್ಟೆಗಳು ಗ್ರೌಂಡ್ ಫ್ಲೋರ್ ನಲ್ಲಿ ಸಿಕ್ಕಿದ್ರೆ, ಮೇಲೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆಗಳು ಹಾಗೆಯೇ ಪುರುಷರಿಗೆ ಬೇಕಾಗಿರುವಂತಹ ಬಟ್ಟೆಗಳನ್ನ ಸಪರೇಟ್ ಸೆಕ್ಷನ್ ಅಲ್ಲಿ ಇಟ್ಟಿರುವಂತದ್ದು. ಸಿಲ್ಕ್ಸ್ ನ ಫಸ್ಟ್ ಫ್ಲೋರ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತ ಎಲ್ಲಾ ರೀತಿಯಂತ ಬಟ್ಟೆಗಳ ಕಲೆಕ್ಷನ್ ಇರುವಂತದ್ದು. ನಾವಿವಾಗ ಇರುವಂತದ್ದು ಸಾರಿ ಸೆಕ್ಷನ್ ಅಲ್ಲಿ. ನೀವು ನೋಡ್ತಾ ಇದ್ರೇನೆ ಒಮ್ಮೆಗೆ ಕನ್ಫ್ಯೂಸ್ ಆಗ್ತೀರಾ ಯಾವ ಸಾರಿಯನ್ನ ಪರ್ಚೇಸ್ ಮಾಡೋದು ಅನ್ನುವಂಥದ್ದು. ಅಷ್ಟೊಂದು ಕಲೆಕ್ಷನ್ ಗಳಿರುವಂತದ್ದು. ಇವೆಲ್ಲವೂ ಕೂಡ ಜರಿ ಸಾರಿಗಳು. ಇವಾಗ ಮನೆಯಲ್ಲಿ ಶುಭ ಸಂದರ್ಭಗಳು ಇದೆ ಅಂತ ಹೇಳಿದಾಗ ಜರಿ ಸಾರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ನಾವು ಕೊಡ್ತೀವಿ. ಹಾಗಾಗಿ ಶುಭ ಸಮಾರಂಭಗಳಿಗೆ ಹೇಳಿ ಮಾಡಿಸಿದಂತಹ ಸಾರಿಗಳು, ಹಾಗೇನೆ ಇವಾಗ ತುಂಬಾನೇ ಟ್ರೆಂಡ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಫೋಟೋ ಶೂಟ್ಗಳು. ಜರಿ ಸಾರಿಯನ್ನ ವೇರ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡೋದು ಅಂತ ಹೇಳಿದ್ರೆ ಟ್ರೆಂಡ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಇಷ್ಟವಾಗುವಂತಹ ಎಲ್ಲಾ ರೀತಿಯಂತ ಜರಿ ಸಾರಿ ಕಲೆಕ್ಷನ್ ಕೂಡ ಸ್ನೇಹ ಸಿಲ್ಕ್ ನಲ್ಲಿ ಸೂಪರ್ ಆಗಿ ಇರುವಂತದ್ದು. ಇನ್ನು ಜರಿ ಸಾರಿ ಆಗಿರ್ಬೋದು, ಇವಾಗ ತುಂಬಾನೇ ಟ್ರೆಂಡ್ ಅಲ್ಲಿ ಇರುವಂತಹ ಟಿಶ್ಯೂ ಸಾರಿ ಆಗಿರ್ಬೋದು, ಹಾಗೆಯೇ ಕಾಟನ್ ಸಾರಿ ಆಗಿರ್ಬೋದು, ಡೈಲಿ ವೇರಿಗೆ ಬೇಕಾಗಿರುವಂತಹ ಸಾರಿಗಳು, ಈ ತರ ಎಲ್ಲಾ ರೀತಿಯಂತ ಸಾರಿಗಳು ಕೂಡ ಅದ್ಭುತವಾಗಿರುವಂತಹ ಕಲೆಕ್ಷನ್ ಅಲ್ಲಿ ಸ್ನೇಹ ಸಿಲ್ಕ್ಸ್ ನಲ್ಲಿ ಇರುವಂತದ್ದು. ಸ್ನೇಹ ಸಿಲ್ಕ್ಸ್ ನಲ್ಲಿರುವಂತಹ ಕುರ್ತಾ ಕಲೆಕ್ಷನ್ ಹಾಗೇನೆ ಪಾರ್ಟಿ ವೇರ್ ಗಳನ್ನ ನೋಡಿದ್ರಂತೂ ನೀವು ಫಿದಾ ಆಗೋಗ್ಬಿಟ್ಟಿದ್ರ. ಅಷ್ಟೊಂದು ಚೆನ್ನಾಗಿರುವಂತಹ ಕಲೆಕ್ಷನ್ಗಳು ಇಲ್ಲಿರುವಂತದ್ದು. ಇಲ್ಲಿ ನಾವು ಒಂದಿಷ್ಟು ಬಟ್ಟೆಗಳನ್ನ ನೋಡೋಣ ಹೇಗಿದೆ ಅನ್ನೋವಂಥದ್ದು ಕಲೆಕ್ಷನ್ ಅನ್ನ ಕೂಡ ನಾನು ತೋರಿಸ್ತೇನೆ. ಇವಾಗಿನ ಟ್ರೆಂಡ್ ಅಲ್ಲಿರುವಂತಹ ಆಲಿಯಾ ಕಟ್ ಡ್ರೆಸ್ ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನ ನೋಡ್ಬೋದು ನೀವು. ಇಲ್ಲಿ ನೀವು ಗ್ರ್ಯಾಂಡ್ ಆಗಿರುವಂತಹ ಕಲೆಕ್ಷನ್ ಅನ್ನ ಕೂಡ ನೋಡ್ಬೋದಾಗಿದೆ. ಸಿಂಪಲ್ ಆಗಿರುವಂತದ್ದು ಇವಾಗ ಡೈಲಿ ಆಫೀಸ್ಗೆ ವೇರ್ ಮಾಡುವಂತಹ ಕುರ್ತಾ ಸೆಟ್ಗಳು ಇದೆ. ಅದರ ಜೊತೆಗೇನೆ ಗ್ರ್ಯಾಂಡ್ ಆಗಿರುವಂತಹ ಬಟ್ಟೆಗಳು ಕೂಡ ಬೆಲೆ ಹೇಳೋದು ಅಂತ ಹೇಳಿದ್ರೆ ಕೂಡ ರೀಸನೇಬಲ್ ಪ್ರೈಸ್ ಅಲ್ಲಿ ಕೂಡ ಇರುವಂತದ್ದು, ಬಜೆಟ್ ಫ್ರೆಂಡ್ಲಿ ಆಗಿದೆ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ಈ ತರದ ಕಲೆಕ್ಷನ್ಗಳು ಇಲ್ಲಿ ತುಂಬಾನೇ ಇದೆ. ಇವೆಲ್ಲವನ್ನ ಕೂಡ ನೀವು ಒಂದೇ ಸೂರಿನಡಿಯಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಬೆಸ್ಟ್ ಅಂತ ಹೇಳಿದ್ರೆ ಅದು ಸ್ನೇಹ ಸಿಲ್ಕ್ಸ್. ನೈಟ್ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅವುಗಳಿಗೆ ವೇರ್ ಮಾಡೋದಕ್ಕೆ ಬೇಕಾಗಿರುವಂತಹ
ಒನ್ ಪೀಸ್ ಡ್ರೆಸ್ಸಸ್ಗಳು ಇವುಗಳ ಕಲೆಕ್ಷನ್ ಕೂಡ ಇಲ್ಲಿ ಅದ್ಭುತವಾಗಿದೆ. ಜೀನ್ಸ್ ಪ್ಯಾಂಟ್ಗಳಂತೂ ಹೇಳೋದೇ ಬೇಡ, ಒಂದಕ್ಕಿಂತ ಒಂದು ಇವಾಗಿನ ಟ್ರೆಂಡಲ್ಲಿರುವಂತಹ ಜೀನ್ಸ್ ಪ್ಯಾಂಟ್ ಕಲೆಕ್ಷನ್ಗಳು ಕೂಡ ಇಲ್ಲಿ ಇರೋವಂಥದ್ದು. ಹಾಗಾಗಿ ನೀವು ಸ್ನೇಹ ಸಿಲ್ಕ್ಸ್ಗೆ ಬರ್ತೀರಾ ಅಂತ ಹೇಳಿದ್ರೆ ಯಾವುದೇ ಯೋಚನೆಗಳು ಬೇಕಾಗಿಲ್ಲ. ನೀವು ನಿಮ್ಮ ಮನಸ್ಸಿನಲ್ಲಿ ಇಂತಹ ಬಟ್ಟೆ ನನಗೆ ಬೇಕು ಅಂತ ಹೇಳ್ಕೊಂಡು ಫಿಕ್ಸ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಯಾವ ರೀತಿ ಅಂದ್ಕೊಂಡಿರ್ತೀರೋ ಅಂತಹ ಬಟ್ಟೆಗಳನ್ನೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಾಗಿದೆ. ಬ್ಲೌಸ್ಗಳಿಗೆ ಬೇಕಾಗಿರುವಂತಹ ಲೈನಿಂಗ್ ಪೀಸ್ಗಳು ಕೂಡ ಇಲ್ಲೇ ಸಿಗುತ್ತೆ. ಇಲ್ಲೇ ಸಾರಿಯನ್ನ ಪರ್ಚೇಸ್ ಮಾಡ್ತೀರಾ, ಹಾಗೇನೆ ಬೇರೆ ಕಡೆಗೆ ಹೋಗಿ ಅಲೆದಾಟವನ್ನ ಮಾಡೋದಕ್ಕಿಂತ ಇಲ್ಲೇ ಬಂದು ನಿಮಗೆ ಬೇಕಾಗಿರುವಂತಹ ಲೈನಿಂಗ್ ಪೀಸ್ಗಳನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ಎಲ್ಲಾ ರೀತಿಯಾದಂತಹ ಕಲರ್ ನಲ್ಲಿ ಕೂಡ ಲೈನಿಂಗ್ ಪೀಸ್ಗಳು ಸಿಗ್ತಾ ಇರುವಂತದ್ದು, ಹಾಗೇನೆ ಇನ್ನರ್ ಬೇರ್ಗಳು ಕೂಡ ಇರುವಂತದ್ದು. ಇವೆಲ್ಲವನ್ನ ಕೂಡ ನೀವು ಸ್ನೇಹ ಸಿಲ್ಕ್ಸ್ ಅಂದ್ರೆ ಒಂದೇ ಸೂರ್ಯ ಡೀರಿಯಲ್ಲಿ ಎಲ್ಲವನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಸ್ನೇಹ ಸಿಲ್ಕ್ಸ್. ಸ್ನೇಹ ಸಿಲ್ಕ್ಸ್ ನ ಸೆಕೆಂಡ್ ಫ್ಲೋರ್ ನಲ್ಲಿ ಮೆನ್ಸ್ ಕಲೆಕ್ಷನ್ ಇರುವಂತದ್ದು. ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್ಗಳು ಹಾಗೆಯೇ ಶುಭ ಸಮಾರಂಭಗಳಿಗೆ ಬೇಕಾಗಿರುವಂತಹ ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಶರ್ವಾನಿ ಆಗಿರ್ಬೋದು, ಧೋತಿ ಆಗಿರ್ಬೋದು, ಈ ರೀತಿಯಂತ ಕಲೆಕ್ಷನ್ಗಳು ನಿಮಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಸಿಗುವಂತದ್ದು. ಆಫೀಸ್ ವೇರ್ ಗಳಾಗಿರ್ಬೋದು, ಇನ್ನು ಕೆಲವೊಂದು ಫಂಕ್ಷನ್ ಗಳು ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಮ್ಯಾಚಿಂಗ್ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾರೆ. ಅವುಗಳಿಗೆ ಬೇಕಾಗಿರುವಂತಹ ಶರ್ಟ್ಗಳು, ಕೆಲವೊಂದು ಪಾರ್ಟಿಗೆ ಹಾಕುವಂತಹ ವೇರ್ಗಳು ಇವೆಲ್ಲವೂ ಕೂಡ ಇದೆ. ಹಾಗೆಯೇ ಎಲ್ಲಾ ವೆರೈಟಿ ಆಗಿರುವಂತಹ ಜೀನ್ಸ್ ಪ್ಯಾಂಟ್ಗಳು ಕೂಡ ಇರುವಂತದ್ದು. ಇನ್ನು ತುಂಬಾ ಜನರಿಗೆ ಬ್ರಾಂಡೆಡ್ ಆಗಿರುವಂತಹ ಬಟ್ಟೆಗಳನ್ನ ಹಾಕುವಂತಹ ಒಂದು ಟ್ರೆಂಡ್ ಇರುತ್ತೆ. ಅವರಿಗೆ ಬೇಕಾಗಿರುವಂತಹ ಬ್ರಾಂಡೆಡ್ ಬಟ್ಟೆಗಳು ಇದೆ. ಎಲ್ಲಾ ಕಂಪನಿಯ ಶರ್ಟ್ಗಳಾಗಿರ್ಬೋದು, ಟಿ ಶರ್ಟ್ಗಳಾಗಿರ್ಬೋದು, ಹಾಗೆಯೇ ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಸ್ನೇಹ ಸಿಲ್ಕ್ಸ್ ನಲ್ಲಿ ಸಿಗ್ತಾ ಇರುವಂತದ್ದು. ಹಾಗೆಯೇ ಶುಭ ಸಮಾರಂಭಗಳಿಗೆ ಹಾಕುವಂತಹ ಶರ್ವಾನಿ ಆಗಿರ್ಬೋದು, ಧೋತಿ ಆಗಿರ್ಬೋದು, ಪಂಚೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ರಾಮರಾಜ್ ಹಾಗೇನೆ ಉತ್ತಯಂ ಈ ಒಂದು ಕಂಪನಿಯ ಬ್ರ್ಯಾಂಡೆಡ್ ಆಗಿರುವಂತಹ ಬಟ್ಟೆಗಳು ಕೂಡ ನಿಮಗೆ ಸ್ನೇಹ ಸಿಲ್ಕ್ಸ್ ನಲ್ಲಿ ಸಿಗುತ್ತೆ. ಜಾತ್ರೆ ಇದೆ, ಬ್ರಹ್ಮಕಲಶೋತ್ಸವ ಇದೆ, ಇಲ್ಲ ನಮ್ಮದೇ ಊರಿನಲ್ಲಿರುವಂತಹ ಭಜನಾ ಮಂದಿರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದಾಗ ಎಲ್ಲಿ ನೋಡಿದ್ರು ಕೂಡ ಕೇಸರಿ ಶಾಲ್ಗಳು ಇದ್ದೇ ಇರುತ್ತೆ. ಹಾಗಾಗಿ ನೀವು ಸ್ನೇಹ ಸಿಲ್ಕ್ಗೆ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಬಲ್ಕ್ ಅಲ್ಲಿ ಕೇಸರಿ ಶಾಲ್ಗಳನ್ನ ಕೂಡ ಪರ್ಚೇಸ್ ಮಾಡಬಹುದಾಗಿದೆ. ಇದರ ಜೊತೆಗೆ ಸನ್ಮಾನಕ್ಕೆ ಬೇಕಾಗಿರುವಂತಹ ಶಾಲ್ಗಳು ಕೂಡ ನಿಮಗೆ ಸ್ನೇಹ ಸಿಲ್ಕ್ ನಲ್ಲಿ ಸಿಗುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದಾಗ ಕೇಸರಿ ಬಂಟಿಂಗ್ಸ್ ಗಳನ್ನ ಹಾಕ್ತಾರೆ. ಇವುಗಳನ್ನ ಇಲ್ಲಿಂದ ಪರ್ಚೇಸ್ ಮಾಡೋದು ಅನ್ನುವಂಥದ್ದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ನಮಗೆ ದೊಡ್ಡ ಮಟ್ಟದಲ್ಲಿ ಬೇಕು, ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನೀವು ಹೇಳಿದಂತ ಪ್ರಮಾಣದಲ್ಲಿ ನಿಮಗೆ ಬೆಂಟಿಂಗ್ಸ್ ಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಕೂಡ ಸ್ನೇಹ ಸಿಲ್ಕ್ಸ್ ನವರು ಮಾಡ್ತಾರೆ. ಹಾಗೇನೆ ಸನ್ಮಾನಕ್ಕೆ ಬೇಕಾಗಿರುವಂತಹ ಶಾಲು, ಹಾರ, ಪೇಟ ಇವುಗಳು ಕೂಡ ನಿಮಗೆ ಸ್ನೇಹ ಸಿಲ್ಕ್ ನಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡಬಹುದು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಹಾಗೇನೆ ಕುಶಾನ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಕವರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಹಾಗಾಗಿ ನೀವು ಇವುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬೇರೆ ಕಡೆ ಹೋಗುವಂತ ಟೆನ್ಷನ್ ಅನ್ನ ಮಾಡ್ಬೇಕಾಗಿಲ್ಲ. ಇವುಗಳು ಕೂಡ ಇಲ್ಲೇ ಇದೆ. ಬೆಡ್ ಸ್ಪ್ರೆಡ್, ರಜಾಯಿ, ಹಾಗೇನೆ ಸೋಫಾ ಸೆಟ್, ಕುಶಾನ್ ಸೆಟ್ ಇವೆಲ್ಲವೂ ಕೂಡ ನಿಮಗೆ ಸ್ನೇಹ ಸಿಲ್ಕ್ಸ್ ನಲ್ಲಿ ಸಿಗುತ್ತೆ. 3 ಫ್ಲೋರ್ ನಲ್ಲಿ ತೆರೆದುಕೊಂಡಿರುವಂತಹ ಸ್ನೇಹ ಸಿಲ್ಕ್ಸ್ ನಲ್ಲಿ ನೀವು ಹಿಂದೆಂದೂ ಕಂಡಿರದ, ಬೇರೆಲ್ಲೂ ಇರದ ಅಭೂತಪೂರ್ವ ಕಲೆಕ್ಷನ್ ಇದೆ. ಸ್ನೇಹ ಸಿಲ್ಕ್ಸ್ ಮಾಲಕರಾಗಿರುವಂತಹ ಸತೀಶ್ ಕುಮಾರ್ ಅವರಿಗೆ ಈ ಫೀಲ್ಡ್ ನಲ್ಲಿ ಸುಮಾರು 30 ವರ್ಷಗಳ ಅನುಭವ ಇದೆ. ಹೀಗಾಗಿ ಇವರ ಮನದಲ್ಲಿರೋದು ಒಂದೇ, ನಮ್ಮ ಸಂಸ್ಥೆಗೆ ಬಂದಂತಹ ಗ್ರಾಹಕರಿಗೆ ಪ್ರೀತಿಯಿಂದ ಅವರಿಗೆ ಇಷ್ಟವಾಗೋ ಬಟ್ಟೆ ಸಿಗಬೇಕು ಅನ್ನೋದು. ಹಾಗಾಗಿ ಬದಲಾದ ಕಾಲಕ್ಕೆ ಸರಿಯಾಗಿ, ಟ್ರೆಂಡಿಗೆ ಸರಿಯಾಗಿ ಬಟ್ಟೆಗಳ ಕಲೆಕ್ಷನ್ ನಿಮ್ಮ ಸ್ನೇಹದಲ್ಲಿದೆ. ಫ್ಯಾಕ್ಟರಿಯಿಂದ ನೇರವಾಗಿ ಬಟ್ಟೆಯನ್ನ ಖರೀದಿಸಿ ಗ್ರಾಹಕರ ಮುಂದಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ, ಫ್ಯಾಕ್ಟರಿ ಟು ಸ್ನೇಹ ಅಷ್ಟೇ. ಹಾಗಾಗಿ ಗ್ರಾಹಕರಿಗೆ ಜಾಸ್ತಿ ಲಾಭ ಕೂಡ ಇದೆ. ತುಂಬಾ ಜನರಿಗೆ ಡ್ರೆಸ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದಾಗ ಪ್ರೈಸ್ ವೈಸ್ ಕಾಸ್ಟ್ಲಿ ಇರ್ಬೋದು ಅನ್ನುವಂಥ ಯೋಚನೆ ಕೂಡ ಇರುತ್ತೆ. ಆದರೆ ಡೈರೆಕ್ಟ್ ಆಗಿ ಫ್ಯಾಕ್ಟರಿಯಿಂದ ಬಟ್ಟೆಗಳು ಸ್ನೇಹಗೆ ಬರೋದ್ರಿಂದಾಗಿ ಮಿತ ದರದಲ್ಲಿ ಬಟ್ಟೆಗಳು ಸಿಗ್ತಾ ಇದೆ. ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತೇ ಇಲ್ಲ. ಇನ್ನು ಸ್ನೇಹ ಸಿಲ್ಕ್ಸ್ ಬಳುವಾರಿನ ಆಂಜನೇಯ ಗುಡಿ ಇದೆ ಅಲ್ವಾ, ಆ ಸರ್ಕಲ್ನಿಂದ 50 ಮೀಟರ್ ದೂರದಲ್ಲಿ ಇರುವಂಥದ್ದು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಇದಾಗಿದ್ದು,
ಸ್ನೇಹದಿಂದ ಬನ್ನಿ, ಪ್ರೀತಿಯಿಂದ ನಿಮಗೆ ಇಷ್ಟವಾದ ಬಟ್ಟೆಯನ್ನ ಖರೀದಿಸಿ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.